ಮಂಗಳೂರಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಆಶ್ರಯದಲ್ಲಿ ಸೋಮೇಶ್ವರದ ನೆಹರು ನಗರದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ನ ಪಶ್ಚಿಮ ರಿಹ್ಯಾಬ್ ಮಾನಸಿಕ ಪುನಶ್ಚೇತನ ಕೇಂದ್ರದ ವಾಸಿಗಳೊಂದಿಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸದಸ್ಯರು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಿದರು. ಈ ವೇಳೆ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಸಾಥ್ ನೀಡಿ ಮಾತನಾಡಿ, ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಬಂದಿದ್ದು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ. ಅದರಿಂದಾಗಿ ನಾನು ಹಂತ ಹಂತವಾಗಿ ನಿಮ್ಮ ಕಣ್ಮುಂದೆ ಬೆಳೆಯುವಂತಾಗಿದೆ. ಪಶ್ಚಿಮ ರಿಹ್ಯಾಬ್ ಸೆಂಟರ್ನ ಕಾರ್ಯ ಶ್ಲಾಘನೀಯ ಎಂದರು. ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕ ರಾಜಿ ಕುಳ್ಳಾಲ್, ಪಶ್ಚಿಮ ರಿಹ್ಯಾಬ್ ಸೆಂಟರ್ನ ಸ್ಥಾಪಕ ರೋಹಿತ್ ಸಾಂಕ್ಟಸ್ ಮತ್ತಿತರರು ಉಪಸ್ಥಿತರಿದ್ದರು. ಹಬ್ಬದ ನಿಮ್ಮ ಜೊತೆ ಇರಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ. ಬಹುಶಃ ಪ್ರತಿಯೊಂದು ನಾನು ಶಾಸಕನಾಗಿದ್ದರೂ ಕೂಡ, ತದನಂತರ ಮಂತ್ರಿ ಆದರೂ ಕೂಡ, ತದನಂತರ ನಾನು ಉಪನಾಯಕರು ಕೂಡ ಈ ಒಂದು ನಿಮ್ಮ ಜೊತೆ ನಾನು ಪ್ರತಿ ವರ್ಷ ಕೂಡ ಹಬ್ಬ ಆಚರಿಸಿ ನಿಮ್ಮ ಆಶೀರ್ವಾದ ಪಡೆದ ಅವಕಾಶ ಪಡ್ಕೊಂಡಿದ್ದೇನೆ. ಈಗ ಸಭಾಧ್ಯಕ್ಷರಾದರೂ ಕೂಡ ನಾವು ಯಾವ ನಿಮ್ಮ ಜೊತೆ ಇದ್ದುಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ನಿಮ್ಮ ಪ್ರಾರ್ಥನೆ ನಾವು ಯಾವ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೇವೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ನನ್ನ ಒಂದು ಹಬ್ಬವನ್ನ ನೊಂದವರ ಜೊತೆಗೆ ಮಾಡ್ಬೇಕಂತ ಇಟ್ಕೊಂಡು ಒಂದು ಉತ್ತಮ ಒಂದು ಮನಸ್ಸನ್ನು ಇಟ್ಕೊಂಡು ಇವತ್ತು ನಮ್ಮನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರೊಟ್ಟಿಗೆ ನಾವು ದೇವರನ್ನ ಕಾಣಬೇಕೆಂಬ ಅಂತ ಒಂದು ಮನಸ್ಸಿನಿಂದ ಅವರು ಇವತ್ತು ತನ್ನ ಹಬ್ಬವನ್ನು ನೊಂದವರ ಜೊತೆ ಮಾಡ್ಬೇಕಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಈ ಮೂಲಕ ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇಂಥದ್ದೊಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಅವರು ಕೂಡ ಮಾಡುವ ಮೂಲಕ ಅವ್ರಿಗೆ ಪ್ರೇರಣೆ ಆಗುವ ಉದ್ದೇಶದಿಂದ ಮಾಡಿದ್ದಾರೆ. ಇವತ್ತು ರಾಜಿ ಕುಳ್ಳಾಲ್ ಅವರು ಕಳೆದ ಹಲವಾರು ವರ್ಷಗಳಿಂದ ನನ್ನ ಉತ್ತಮ ಸ್ನೇಹಿತರಾಗಿದ್ದಾರೆ. ಅವರು ತನ್ನ ಮನಸ್ಸಿನ ಆ ಭಾವನೆಗಳನ್ನ ಯಾರು ನೊಂದವರಿದ್ದಾರೆ, ಯಾರು ರೋಡಲ್ಲಿ ಒಬ್ರು ಕಸ ಇಕ್ಕಿ ತಿಂತಿದ್ದಾರೆ, ಇಲ್ಲಿ ಇರುವವರಿಗೋಸ್ಕರ ಏನಾದರೂ ಭೋಜನದ ವ್ಯವಸ್ಥೆ ಮಾಡಬೇಕು ಎನ್ನುವಂಥದ್ದು ತವಕ ಅವರಲ್ಲಿ. ಹಾಗಿರುವಾಗ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಿರಂತರವಾಗಿ